ಅಂಚ ಆಟ ಬರ್ಪುಂಡು ಚಿಕ್ಕ ಮೇಲೆ ಪಂಡದು ಅವು ಪಂಡ ಬರ್ಸದ ಟೈಮ್ ಬರ್ಪುಂಡು ಏಪಲ ಈ ಚಿಕ್ಕ ಮೇಲೆ ಆಟ ಅಂಚ ಇನಿ ಎಂಕ್ಲೆ ಕೋಡೆ ಬತ್ತು ಪಂದು ಪೋತೀರಿ ಇನಿ ಬರ್ಪುನು ಪಂದು ಪೋತೀರು ಅಂಚ ಇನಿ ಪೂರ ರೆಡಿ ಮಂತದ್ದು ದೀತ ಹಾಯ್ ಪದ್ ಬಾಬಾ ಬೊಕ್ಕ ನಿಕ್ಲೆ ಬೊಕ್ಕ ಆಟ ಬತ್ತಿ ಬೊಕ್ಕ ಆಟದ ವೀಡಿಯೋ ಅಂತ ತಚ್ಪವೇನ ಅತ್ನೇಟ ವೈಟ್ ಮಂತದ್ದು ಪ್ಲೇ ಹಿಂಗಿತ್ತ ಖಾತ ಒಂದಿಲ್ಲ ಆಟ ಬರ್ಪಿನ ನಾನೆಲ್ಲ ತೋದಿಜಿ ಗಂಟೆ 10 ಕರೆಂಡು ಬೇರೆ ಪೇಂಟೆಗೆಲ್ಲ ಹೋತಿಜಿ ಖಾತ ಕುಲ್ದುನಿ ಬಾಲೆಗೆ ನಿದ್ರೆ ಬರೋದುಂಡು ಪಾಪ ಬಾಲೆ ಕಾತು ಕುಲ್ಲುದೆ ಆಟ ಬರ್ಪುನೊಂದು ಜಪ್ಪು ಪಾಂಡುಂಡಕೇನುಜಿ ಜಪ್ಪುಲ್ಲೆಜ್ಜಿ ಇದು ಚೇಚುಜರೇ ದೇ ಚೇಚುಜರ್ ಆಟ ತೋಡೆ ಇವಕ್ಕೆಲ್ಲ ಶಾಲೆಗೆ ಹೋಪಿನಿಯರು ಮಕ್ಕಳು 2 ಜನ ಕಾತ ಒಂದು ಉಲ್ಲೇರು ಬರ್ಪೇರು ಅಂದು ಬರ್ಪುನ ತೋಜುಜಕ ನಾನಲ್ಲ ಗಂಟೆ 10 ಕರೆಂಡು ಇತ್ತೆ ಬತ್ತೇರು ಬತ್ತು ಉಲೈ ಬತ್ತೇರು ಪಂಡಕ್ಲೆ ಅಲ್ಪ ಪುರ ಒಂದು ಅರ್ಧ ಗಂಟೆ ಪುರ ಜಾಸ್ತಿ ಮಲ್ಪರೆ ಬಂಡೇರಿಗೆ ಅಂಚ ಲೇಟ್ ಆಂದು ಇಲ್ಲೆಲ್ಲ ಬಂದಾಗ 10:45 ಅಂಡು ದೇವರ ಕನತೇರು ಕನತದು ಸ್ಟಾರ್ಟ್ ಮಲ್ತೊಂದುಲ್ಲೇರು ಪೂಜೆದ ಪುರ ಒಂದು ಪೂಪುರ ಪಾಡೊಂದುಲ್ಲೇರು ನಾವು ಯಾರು ಎನ್ನುವ ಹಾಗೆ ನಮ್ಮಲ್ಲೇ ಭೀತಮಾನಸರಾದೇವಮ್ಮ. ಆ ಸಂದರ್ಭದಲ್ಲಿ ಕೇಳಿದಂತಹ ಓಂಕಾರ ನಿನಾದ ಅದನ್ನೇ ಏಕೋಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ಅವ್ಯಕ್ತವಾದಂತಹ ನೀನು ವ್ಯಕ್ತಳಾಗಿದ್ದೀಯ ಅಮ್ಮ. ನೀನು ಸಿಂಧು, ನಿನ್ನಿಂದ ಒಡೆದ ಬಿಂದುಗಳು ನಾವೆನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ಜ್ಞಾನ ಪಂಚಕಗಳು ಜಾಗೃತವಾಗಿದೆ ಅಮ್ಮ. ನೀನೇ ಅನುಗ್ರಹಿಸಿದ ಸುಜ್ಞಾನದಿಂದ ನಮ್ಮ ಜನ್ಮಕ್ಕೆ ನೀನೇ ಕಾರಣೀಭೂತಳು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ ತಾಯೇ. ನಮ್ಮ ಜನ್ಮಕ್ಕೆ ಕಾರ್ಯಕಾರಣಗಳನ್ನು ಅರಿಯಬೇಕಮ್ಮ. ತುಂಬಿದ ಅಂಬುತಿಯ ಮೇಲೆ ದಿಕ್ಕು ಕಾಣದೆ ಪರಿತಪಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಸತ್ಧೈರ್ಯವನ್ನು ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನಿಮಗೆ ಪ್ರಪಂಚ ಮುಖದಲ್ಲಿ ಗುರುತಿಸುವುದಕ್ಕೆ ಬೇಕಾಗಿ ಒಂದೊಂದು ಹೆಸರು, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ರಕ್ತ ಛಾಯೆಯಿಂದ ಒಪ್ಪುತ್ತಿರುವ ಮಗನೇ ನೀನೇ ಬ್ರಹ್ಮ. ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ಕಾರ್ಯೋನ್ಮುಖನಾಗು. ನೀಲವರ್ಣದಿಂದ ಕಂಗೊಳಿಸುವ ಕುವಾರ ನೀನೇ ವಿಷ್ಣು. ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠದಲ್ಲಿ ಕ್ರಿಯಾಶೀಲನಾಗು. ಶ್ವೇತವರ್ಣದಿಂದ ಕಂಗೊಳಿಸುವ ಕುವರ ನೀನೆ ಈಶಾ. ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರು. ಮಕ್ಕಳೇ, ನಾನಿತ್ತ ಕಾರ್ಯವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಮಾಡಿಕೊಂಡು ಬಂದಿರಿ. ಕೊಟ್ಟಂತಹ ಕರ್ತವ್ಯವನ್ನು ಮಾಡುವಂತಹ ವೇಳೆಯಲ್ಲಿ ಕಷ್ಟ ಬಂದ್ರೆ ಏನು ಮಾಡಬೇಕು? ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮವರ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಸ್ವಾಮಿ ವಿನಾಯಕ ನನಗೆ ದಿಂಡಿ ಮಕ್ಕಳ ಜಾಗೃತ ಅಡಲಿಕ ಸಂಸಾರದ ವಿದ್ಯಾರ್ಥಿ ಬಾಳಲು ಗಂಡ್ಮಕ್ಕಳ ಚೌಡಿದ್ದಾರೆ ಜೀವಂತರತ್ತ ಲೋಪದೋಷಗಳಲ್ಲಿ ಕಾಪಾಡುತ್ತ ಜೀವನವನ್ನು ತರೋಕೆ ಬಿಡದ ಸ್ವಾಮಿ ನಂದವರ ಕ್ಷೇತ್ರ ನ್ಯಾಯಾಧಿಕರಿಸಿದ ವಿನಾಯಕ ಕರ್ನಾಟಕ ಎಂಕ್ಲಕ್ ನೋಡಿಗೆ ಒಂದು ಸೆಲ್ಫಿ ಬರೋದೆತ್ತ ಬಕ್ಕ ನನ್ನ ಈ ವೀಡಿಯೋನ ಇಡೆಗೆ ಏನು ಬಂತಂದಿರಲ್ಲ ಇಷ್ಟ ಅನ್ನೊಂದು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ನೈಟ್.